ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಅಂಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಮಳೆಗಾಲದಲ್ಲಿ ಬಿಸಿ ಬಿಸಿ ಸಂಜೆ ಹೊತ್ತಿಗೆ ಟೀಗೆ ಅಂತೂ ಏನಾದರೂ ಇದ್ದರೆ ಸೂಪರ್. ಅದರಲ್ಲೂ ಕೂಡ ಈ ಪೋಡಿ ಇಂಥದ್ದೆಲ್ಲ ಇದ್ರಂತೂ ಆಸಮ್. ಹೆಚ್ಚಾಗಿ ಎಣ್ಣೆಯಲ್ಲಿ ಕರೆದ ಐಟಮ್ಸ್ಗೆ ಹೆಚ್ಚು ಬೇಡಿಕೆ ಇರುವಂಥದ್ದು ಈ ಮಳೆಗಾಲದಲ್ಲಿಯೇ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಇಂಥದ್ದೇ ಪೋಡಿ ಇಂಥದ್ದು ಏನಾದರೂ ರೆಸಿಪಿ ಹೇಳ್ಕೊಡ್ತಾರಾ? ಯಾವ ರೆಸಿಪಿ, ಯಾರು ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಶ್ರೀಮತಿ ರಾಧಾ ಶೆಣೆಯವರು. ಯಾವೆಲ್ಲ ರೆಸಿಪಿ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮೇಡಮ್, ಮಳೆಗಾಲಕ್ಕೆ ಏನೆಲ್ಲ ಸ್ಪೆಷಲ್ಸ್ ಆಲ್ರೆಡಿ ಮನೆಯಲ್ಲಿ ತಯಾರಿ ಮಾಡ್ತಾ ಇದ್ರಿ? ಹೆಚ್ಚಾಗಿ ಹಲಸಿನ ಹಣ್ಣಂತೂ. ಹಲಸಿನ ಹಣ್ಣಿಂದ ಓಕೆ. ಯಾವುದು? ಮುಳುಕ, ಗಟ್ಟಿ ಮತ್ತು ದೋಸೆ, ಪಾಯಸ. ಓಕೆ, ನಮ್ಗೆ ಇವತ್ತು ಏನು ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಮಳೆಗಾಲದಲ್ಲಿ ಸಿಗೋ ತೇಟ್ಲ ಇದೆಯಲ್ಲ, ಹಾಂ, ಅದರಲ್ಲಿ ಗಂಟಿ ಬುತ್ತಿ ಅಂತೇಳಿ. ಗಂಟಿ ಬುತ್ತಿ. ಗಂಟೆ ಅಂದರೆ ನಮ್ಮ ರೇಸಿಪಿಯಲ್ಲಿ ಗಂಟು ಅಂತೇಳಿ, ಅದನ್ನು ಗಂಟು ಮಾಡಿ ಪದಾರ್ಥ ಮಾಡುವಂಥದ್ದು. ಹಾಂ, ಅದು ಈ ಥರ ಸುರುಳಿ ಸುತ್ತಿ ಮಾಡ್ತಾರೆ. ಓಕೆ ಓಕೆ. ಸೊ ಅದರ ಒಂದು ಗ್ರೇವಿ. ಎಸ್. ಮತ್ತು ಹಾಗಲಕಾಯಿ ಫ್ರೈ. ನೀವೆಲ್ಲ ಹಲಸಿನ ಹಣ್ಣು ತಿಂದು ನಮಗೆ ಯಾಕೆ ಹಾಗಲಕಾಯ್ದು? ಅದು ಯಾಕೆ ಹಾಗೆ? ಸೊ ನನಗೆ ಕೈಯಾ? ಸೊ ನನಗೆ ಕೈ ಅಂದರೆ ಸ್ವಲ್ಪ ದೂರ ನಾನು. ಸೊ ನೋಡೋಣ ಹಾಗಾದರೆ ನಿಮ್ಮ ಕಹಿ ಆದಂಥ ಹಾಗಲಕಾಯಿ ಪೋಡಿಯಾ? ಓಕೆ, ಹೇಗಿರುತ್ತೆ ಅಂತೇಳಿ ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ನಮಗೀಗ ಯಾವುದು ಹಾಗಲಕಾಯಿದ? ಇಲ್ಲ, ತೇಟ್ಲ. ತೇಟ್ಲ. ಓಕೆ. ಓ, ಇದು ತೇಟ್ಲ ಎಲ್ಲ ನಾವು ಹಿಂದಿನ ದಿನನೇ ತೆಗೆದಿರಬೇಕು, ತೊಳೆದು ಮತ್ತೆ ಸ್ವಲ್ಪ ಇವತ್ತಿಗೆ ಬಾಡ್ತದೆ. ಆಮೇಲೆ ಗಂಟು ಮಾಡುವ ರೀತಿ ಇದನ್ನು ಈಗ ನಾವು ಇದರಲ್ಲಿ ದಂಟು ತೆಗಿತೀವಲ್ಲ, ಆಮೇಲೆ ಹೀಗೆ ಫೋಲ್ಡ್ ಮಾಡಬೇಕು. ಆಮೇಲೆ ಜಸ್ಟ್ ರೋಲ್ ಮಾಡಬೇಕು. ಹೀಗೆ ರೋಲ್ ಮಾಡಿದ ಮೇಲೆ ಇದು ಒಂದು ಸೈಡ್ ಸಣ್ಣ ಜಾಗ ಇಡಬೇಕು. ಆಮೇಲೆ ಇದನ್ನು ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಇದಕ್ಕೆ ಫಿಕ್ಸ್ ಮಾಡಿ, ಆವಾಗ ಗಂಟು ಸಹ ಇದಾಗೋದು, ಬಿಚ್ಚೋದಿಲ್ಲ. ಆಮೇಲೆ ಎಲೆ ಸಹ ಹರಿಯೋದು. ನೆಕ್ಸ್ಟ್ ಇನ್ನು ಇದನ್ನು ತೇಟ್ಲ ಮತ್ತು ಇದರದ್ದು ಹಲಸಿನ ಬೀಜ, ಆಮೇಲೆ ಇದು ಉಪ್ಪಡು ಪಚ್ಚೆ ಹೇಳಿದ್ದೇವಲ್ಲ, ಉಪ್ಪಲ್ಲಿ ಹಾಕಿದ್ದು. ಇದನ್ನು ಮತ್ತೆ ಅಂಬಡೆ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಹುಳಿಗೆ ಇದು ಬೇಕಾಗುತ್ತೆ. ಇದನ್ನು ಕುಕ್ಕರಲ್ಲಿ ಬೇಯಿಸಬೇಕು. ಓಕೆ, ಈಗ ಕುಕ್ಕರ್ ಕೊಡಲಾ? ಹಾಂ. ಮತ್ತು ಬೆಳ್ಳುಳ್ಳಿ. ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ? ಹಾಂ. ಬೇಯಿಸೋ ಮೊದಲು ಫಸ್ಟಿಗೆ ನೀರುಳ್ಳಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ನೀರುಳ್ಳಿ ಫ್ರೈ ಮಾಡಬೇಕು. ಓಕೆ. ಸೊ ನಿಮಗೆ ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಮಳೆಗಾಲದಲ್ಲಿ ಸಿಗುವಂಥ ಹೆಲ್ದಿ ಫುಡ್.
ಈಗ ಇದನ್ನ ನಾವು ಒಂದು ದಿನ ಮೊದಲೇ ಮುಂಚಿತವಾಗ್ಲೇ ಎಲೆಯನ್ನ ತೆಗೆದು ಇಡಬೇಕು, ಅದನ್ನ ಬಾಡಿಸ್ಕೊಳ್ಬೇಕು. ಹಾಂ. ಇಲ್ದಿದ್ರೆ ಆ ತುರಿಕೆ ಬರುತ್ತೆ ಅಂತ ಹೇಳಿ ಹೇಗೆ? ತುರಿಕೆ ಅಂದರೆ ತುಂಬ ಎಳ್ತಿದ್ರೆ ತುರಿಕೆ ಬರೋದಿಲ್ಲ. ಹಾಂ. ಸ್ವಲ್ಪ ಕಲರ್ ಚೇಂಜ್. ಈಗ ಈ ಹಲಸಿನ ಬೀಜ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ವಾ? ಇಲ್ಲ, ಒಂದು ವಿಸಿಲಲ್ಲಿ ಎಲ್ಲ ಬೇಯುತ್ತೆ. ಓ, ಈಗ ಇದಾಯಿತು. ಹಲಸಿನಕಾಯಿದು ಬೀಜ ಇವತ್ತು ಇದು ತೆಗೆದ್ರಿಂದ ಅಷ್ಟು ಇದು ಮಾಡ್ಬೇಕಂತಿಲ್ಲ, ಮುದ್ಬೇಕಂತಿಲ್ಲ. ಫ್ರೆಶ್ ಇದ್ರೆ ಇಲ್ಲ ಇದ್ರೆ ತುಂಬಾ ದಿನ ಗಟ್ಟಿ ಆದ್ರೆ ಒಂದು 4 ತುಂಡು ಗಟ್ಟಿ ಇದು ಉದ್ದಿ ಹಾಕಬೇಕು. ಓಕೆ. ಸೇಮ್ ಡೇ ಆದ್ರೆ ಅದು ಹಾಗೆ ಸಾಫ್ಟ್ ಇರುತ್ತೆ. ಮತ್ತೆ ಅದರದ್ದು ಸಿಪ್ಪೆ ತೆಗಿಲಿಕ್ಕೆ ಸಹ ಈಸಿ ಇರ್ತದೆ. ಸ್ವಲ್ಪ ಬೆಳ್ಳುಳ್ಳಿ, ನಾನು 5-6 ಹೆಸರು ಬೆಳ್ಳುಳ್ಳಿ ಗುದ್ದಿ ಹಾಕಿ ಮಾಡ್ತೀನಿ. ಉಪ್ಪಿನಕಾಯಿ ಉಪ್ಪಿನಲ್ಲೇ ಹಾಕಿರುವಂಥ ಹಲಸಿನಕಾಯಿ. ಹಲಸಿನ ಇದ್ರ ಪಲ್ಯ ಸುಕ್ಕ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ಯಾಂಗಿ ಸ್ಪೈಸಿ ಆಗಿ ಮಾಡಬೇಕು. ಸೂಪರ್. ಸ್ವಲ್ಪ ನೀರು ಹಾಕಿ ನೀರು ಹಾಕ್ಲಾ? ಸಾಕಷ್ಟು ನೀರು. ಉಪ್ಪೇನಾದ್ರೂ ಹಾಕ್ಲಿಕ್ಕಿದೆಯಾ? ಇಲ್ಲ ಇಲ್ಲ, ಈಗ ಇಲ್ಲ. ಎಷ್ಟು ವಿಸಿಲ್? ಒಂದು ವಿಸಲಲ್ಲೇ ಬೇಯುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನು ಮಸಾಲೆ ರೆಡಿ ಮಾಡಲಿಕ್ಕೆ. ಓಕೆ. ಸೊ ಅದು ಗ್ರೈಂಡಿಂಗ್. ಸೊ ಅದು ಬೇಯೋಷ್ಟು ಹೊತ್ತು ನಾವು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಸ್ವಲ್ಪ ನಾವು ಬುತ್ತಿ ಹೇಳುವಾಗ ತೆಂಗಿನ ತುರಿ ಸ್ವಲ್ಪ ಕಮ್ಮಿನೇ ಹಾಕೋದು. ಗ್ರೇವಿ ಸ್ವಲ್ಪ ಇದಿರ್ತದಲ್ಲ, ಅದು ಸುಕ್ಕ ಟೈಪ್ ಇರ್ತದಲ್ಲ. ಖಾರಕ್ಕೆ 4 ಮೆಣಸು ಆ್ಯಡ್ ಮಾಡ್ತಿದ್ದೀನಿ. 2 ಇದಕ್ಕೆ ಖಾರಕ್ಕೆ, 2 ಕಲ್ಲರಿಗೆ. ಓಕೆ. ಉದ್ದ ಮೆಣಸು ಕಲ್ಲರಿ ಅಷ್ಟೇ ಸಾಕಾಗುತ್ತಾ? ಸಾಕಾಗುತ್ತೆ. ಮತ್ತು ಹಸಿ ಕೊತ್ತಂಬರಿ ಹಾಕಬೇಕು. ಆಲ್ರೆಡಿ ನಾವು ಅಂಬಡೆ ಹಾಕಿದ್ರಿಂದ ಹುಳಿ ಅದರಲ್ಲಿ ಇದ್ದದ್ರಿಂದ ಇದು ಬೇರೆ ಹಾಕ್ಬೇಕಂದ್ರೆ ಹುಳಿ ಹಾಕ್ಬೇಕಂತೆಲ್ಲ. ಓಕೆ. ಇದೀಗ 2 ವಿಸಿಲ್ ಆಯ್ತು. ಸಾಕಾಗುತ್ತಾ? ಸಾಕು. ಅಂಬಡೆಯ ಅರೋಮ ಬರ್ತಾ ಇದೆ. ಅದು ಬೆಂದಿದ್ದು. ನೀರು ಹಾಕ್ಲಾ? ನೀರು ಹಾಕಿ. ಸಾಕಲ್ಲ? ಸಾಕು. ಇದಕ್ಕೆ ಬೇರೆ ಏನೂ ಸ್ಪೈಸಸ್ ಹಾಕೋ ಹಾಗಿಲ್ಲ, ಬರೀ ಇಷ್ಟೇ. ಜೀರಿಗೆ ಅಂಥದ್ದೇನೂ ಇಲ್ಲ. ಸಾಕಲ್ಲ? ಇನ್ನು ಸ್ಟೀಮ್ ಬಿಡೋವರೆಗೂ ವೇಟ್ ಮಾಡಬೇಕಷ್ಟೆ. ಸೊ ಇದು ಅನ್ನದ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿ, ಬೇರೆ ಚಪಾತಿ ಅದಕ್ಕೂ ಆಗುತ್ತಾ? ಇಲ್ಲ, ಅನ್ನದ ಜೊತೆಗೆ ಮಾತ್ರ. ಅಂದರೆ ಅನ್ನ ಸಾರು ಥರ ಕಲಿಸ್ಕೊಂಡ ಅಥವಾ ಸೈಡ್ ಡಿಶ್? ಸೈಡ್ ಡಿಶ್. ಓಕೆ. ಗಸಿ ಬರುತ್ತೆ ಬಹುಶಃ. ಹಾಂ. ಓಕೆ. ಸೊ ಸ್ಟೀಮ್ ಸಹ ಬಿಟ್ಟಿದೆ. ಇನ್ನು ಡೈರೆಕ್ಟ್ ಹಾಕೋದಾ? ಸಾಕಾ? ಸಾಕು, ಬೆಂದಿದೆ. ಸೊ ಬೇರೆ ಕಡಾಯಿ ಕೊಡ್ಲಾ? ಈಗಿನ್ನು ಒಂದು ಸೌಟ್ ತಗೊಂಡ್ರೆ
ಈ ಉಪ್ಪಲ್ಲಿ ಹಲಸಿನಕಾಯನ್ನು ಹಾಕಿದಿರಲ್ಲ ಅದರದ್ದು ಒಂಥರ ಟ್ಯಾಂಗಿ ಮತ್ತು ಸಾಲ್ಟಿ ಟೇಸ್ಟ್ ಇರುತ್ತೆ ಅಲ್ಲ. ಆಮೇಲೆ ಇದು ಪರಿಮಳ ಒಳ್ಳೆ ಬರ್ತಾ ಇದೆ ಅದರದ್ದೇ. ಹಾಂ, ಅದು ನಾವು ಉಪ್ಪು ಪಚ್ಚರಿ ಥರ ಸುಕ್ಕ ಮಾಡೋದಕ್ಕೆ ಬೇಯೋದಕ್ಕೆ ಇಡುವಾಗಲೂ ಕೂಡ ಒಳ್ಳೆ ಅರೋಮ. ನೀರು ಹಾಕ್ಬೇಕಾ? ಇಲ್ಲ, ಓಕೆ. ಟೇಸ್ಟ್ಗೆ ಈಗ ಅದರಲ್ಲಿ ಉಪ್ಪಿರುತ್ತಲ್ಲ ಈ ಹಲಸಿನ ಸೊಳೆ ಇದರಲ್ಲಿ, ಸೊ ಹಾಗಾಗಿ ಅದು ನೀವು ತೊಳೆದು ತೆಗ್ದಿದ್ದೀರಾ. ಯೂಶಲಿ ನಾವು ಉಪ್ಪಟ್ಟು ಪಚ್ಚೀರಿ ಇದನ್ನು ಮಾಡುವಾಗ ತೊಳೆದು ಅದರ ಉಪ್ಪನ್ನು 1-2 ಸರಿ ತೆಗಿತೇವೆ. ಆ ಥರ ಇದ್ರದ್ದು ಕೂಡ ಮಾಡಿದ್ದೀರಾ ಅಥವಾ ಡೈರೆಕ್ಟ್ ಹಾಕೊಳ್ಳೋದಾ? ತಗೊಂಡು ಬಂದಿದ್ದೇನೆ. ಇಲ್ದಿದ್ರೆ ಅದರ ಉಪ್ಪೇ ಜಾಸ್ತಿ ಆಗುತ್ತೆ. ಮತ್ತೆ ಯೂಸ್ ಮಾಡಿದ್ದು ಉಪ್ಪಟ್ಟು ಪಚ್ಚೀರಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಅಲ್ಲ, ಸೊ ಉಪ್ಪು ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಮಸಾಲೆ ಹಾಕಿ. ನೀರು ಹಾಕ್ಬೇಕಾ? ಬೇಡ, ಸಾಕು. ಅವಿಷ್ಟು ಮಾಡಿದ ಬೆಂದ ಮೇಲೆ ಅದು ಬಿಡುತ್ತೆ. ಮತ್ತೆ ಯಾಕೆ ಅಷ್ಟು ಕಷ್ಟಪಡೋದು? ಅಂದರೆ ಸ್ವಲ್ಪ ಬೆಂದ ಇದು 1 ವಿಸಿಲ್ ಹಾಕಿದ್ರೆ ಆಗ್ತಿತ್ತು. ಅಲ್ಲ, ಅದನ್ನು ಸುರುಳಿ ಸುತ್ತಿ ಯಾಕಷ್ಟು ಹಾಗೆ ಹಾಕ್ಬೋದಲ್ಲ. ಅದು ಕೆಲವೊಂದು ಹಾಗೆ ರಿಟೇನ್ ಆಗುತ್ತಾ? ರಿಟೇನ್ ಹೌದು, ಇದೆ ನೋಡಿ, ಇದರಲ್ಲಿ ನೋಡಿ ಇರುತ್ತೆ. ಜಾಸ್ತಿ ಕೈ ಆಡಿಸಿದ್ರೆ ಬಿಡುತ್ತೆ. ಅಂದ್ರೆ ಕಟ್ ಮಾಡಿ ಹಾಕಿದ್ರೆ ಎಲ್ಲ ಮಿಕ್ಸಪ್ ಆಗ್ತದೆ. ಇದನ್ನ ಇಲ್ಲಿ ನಿಂತಿದ್ದೀನಿ, ಅದು ಹಾಗೆ ಸಿಗುತ್ತೆ. ರೆಡಿ. ಸೊ ತುಂಬ ಹೊತ್ತು ಕುದಿಬೇಕು ಅಂತಾನೂ ಇಲ್ಲ. ಈ ಥರ ಅಂದರೆ ಈಗ ಸ್ವಲ್ಪ ಇದನ್ನು ಬೇಯಿಸಿರುತ್ತಲ್ಲ, ಇದು ಬೇಗ ಹಾಳಾಗೋದಿಲ್ಲ ಪದೇ ಪದೇ ಅಥವಾ ಬೇಯಿಸ್ತಾ ಇರಬೇಕಾ? ಇಲ್ಲ, ಹಾಳಾಗೋದಿಲ್ಲ, ಸಾಕಾಗುತ್ತೆ. ಓಕೆ, ಸೊ ಇಟ್ಸ್ ರೆಡಿ. ಬುತ್ತಿ ರೆಡಿ, ಬುತ್ತಿಯಲ್ಲಿ ಹಾಕೋದಕ್ಕೆ. ಎಸ್. ಬುತ್ತಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಬುತ್ತಿಯನ್ನು ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಳೆಗಾಲದ ಸ್ಪೆಷಲ್ ಗಂಟಿ ಬುತ್ತಿ ತಯಾರಾಗಿದೆ. ಸೊ ಈ ಬುತ್ತಿಯನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗಂಟಿ ಬುತ್ತಿ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಕೆಸುವಿನ ಎಲೆಯ ಗಂಟು, ಹಲಸಿನ ಹಣ್ಣಿನ ಬೀಜ, ಹೆಚ್ಚಿದ ಬೆಳ್ಳುಳ್ಳಿ, ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೊಳೆ, ಅಂಬಡೆ, ಸ್ವಲ್ಪ ನೀರು ಹಾಕಿ 1-2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ, ಹುರಿದ ಒಣಮೆಣಸು, ಹಸಿ ಧನಿಯಾ ಬೀಜ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ ಸೇರಿಸಿ ಬೇಯಿಸಿ. ಈಗ ರುಚಿಕರವಾದ ಗಂಟಿ ಬುತ್ತಿ ಸವಿಯಲು ಸಿದ್ಧ. ಗಂಟಿ ಬುತ್ತಿ ಬುತ್ತಿಯಲ್ಲಿ ಹಾಕೋದಕ್ಕೆ ಹಾಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ರೆಸಿಪಿ ಏನು? ಹಾಗಲಕಾಯಿದು ಅಂತ ಹೇಳಿದ್ದಾರೆ. ಹಾಗಲಕಾಯಿಂದ ರುಚಿಕರವಾದಂಥ ಅಡುಗೆ ಮಾಡ್ತಾರಾ? ಈ ಥರ ಮುಖ ಮಾಡುವಂಥ ರೆಸಿಪಿ ಇರುತ್ತಾ ನೋಡಬೇಕು. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಡೈಲಿ ಬ್ರೆಡ್ ಆ್ಯಂಡ್ ಡೈಲಿ ಫುಡ್, ಲಲಿತಾ ಜ್ಯುವೆಲ್ರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಬುತ್ತಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು? ಹಾಗಲಕಾಯಿದು ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ? ಹಾಗಲಕಾಯಿದು ಫ್ರೈ.
ಕಹಿ ಹೋಗುತ್ತಾ? ಕಹಿ ಹೋಗುತ್ತೆ. ಹೋಗುತ್ತೆ, ಗ್ಯಾರಂಟಿ. ಸರಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಅಂದರೆ ಹಾಗಲಕಾಯಿ ನಾವು ಕಟ್ ಮಾಡ್ತೇವಲ್ಲ, ಹಾಂ. ಆಮೇಲೆ ಅದಕ್ಕೆ ಸರಿ ಉಪ್ಪು ಹಾಕಬೇಕು. ಹಾಗಲಕಾಯ್ದೆಲ್ಲ ನೀರು ಬಿಡ್ತೀವಿ. ಆಮೇಲೆ ಸರಿ ನೀರಲ್ಲಿ ಇದು ನೀರು ಮಿಕ್ಸ್ ಮಾಡಿ ಸರಿ ಇದು ಮಾಡಿ ತೆಗೆದು ಇಡಬೇಕು. ಆವಾಗ ಎಲ್ಲ ಸಹ ಹಾಗಲಕಾಯ್ದು ಕಹಿ ಹೋಗ್ತದೆ. ಓಕೆ. ಸೊ ಆಮೇಲೆ ಈಗ ನಾವು ಮಸಾಲೆಗೆ ಹಾಕುವಾಗ ಉಪ್ಪನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಅಂದರೆ ಉಪ್ಪು ಹೀರ್ಕೊಂಡಿರುತ್ತೆ. ಉಪ್ಪು ಇರುತ್ತೆ, ಖಾಲಿ ನಮಗೆ ಲಾಸ್ಟ್ ಔಟರ್ ಕವರಿಗೆ ಮಾತ್ರ ಸ್ವಲ್ಪ ಉಪ್ಪು ಸಾಕು. ಸೊ ಲಾಸ್ಟ್ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ನಮ್ಮ ಮಸಾಲೆ ಕರೆಕ್ಟ್. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟಿಗೆ ಮಿಕ್ಸಿಯಲ್ಲಿ ಕಡಿಬೇಕು. ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ. ಇದು ಹಿಂಗಿನದ್ದು ಪುಡಿ. ಹಿಂಗು ಪುಡಿ. ಓಕೆ. ಆಮೇಲೆ ಹಸಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಮತ್ತು ಸ್ವಲ್ಪ ಬೈಂಡಿಂಗ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಬೇರೆ ಹಾಕಿದ್ರಿ ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಕೂಡ ಮತ್ತು ಅದರ ಬೈಂಡಿಂಗ್ ಬರ್ತದೆ ಒಳ್ಳೆಯದು. ಮತ್ತು ಅಚ್ಚ ಖಾರ ಪುಡಿನ. ಓಕೆ. ಸೊ ಇದು ಪ್ಯೂರ್ ಆ್ಯಂಡ್ ಅಥೆಂಟಿಕ್ ರೈಸ್ ಸ್ಪೈಸಸ್. ಸೊ ನಮ್ಮ ಮಂಗಳೂರಿನ ಒಂದು ಸ್ಪೈಸಸ್ ಹೇಗೆ ಅಂದರೆ ಖಾರ ಖಾರ ಆಗಿರಬೇಕು, ಟೇಸ್ಟಿ ಆಗಿರಬೇಕಲ್ವಾ. ಸೊ ನನಗಂಥ ರೆಸಿಪೀಸ್ ಇಷ್ಟ. ಸಾಕ ಇಷ್ಟು ನೋಡಿ ಹಾಕಿ. ಸೊ ಇದು ಹಾಗೇ ಬರುತ್ತೆ, ಒಳ್ಳೆ ಸ್ಪೈಸಿಯಾಗಿ. ಸಾಕಾ? ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ, ನೀವು ಬೇರೆ ಡಬ್ಬದಲ್ಲಿ ಹಾಕಿಡಬೇಕು ಅಂತೆಲ್ಲ. ಇದರಲ್ಲಿ ಜಿಪ್ ಲಾಕ್, ಈ ಥರ ಪೌಚನ್ನು ಹಾಗೆ ಜಿಪ್ ಲಾಕ್ ಮಾಡಿ ಇಟ್ಟರೆ ಆರಾಮ್ಸೆ ಹಾಗೆ ಸ್ಟೋರ್ ಮಾಡ್ಕೊಳ್ಬೋದು. ಇನ್ನು ಗ್ರೈಂಡಿಂಗ ಸ್ವಲ್ಪ ನೀರು ಹಾಕಬೇಕಾ? ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಆಲ್ರೆಡಿ ಉಪ್ಪಿದೆ ಅದರಲ್ಲಿ. ಸೊ ನಾನು ಇದಕ್ಕೆ ಹೊರಗಿನ ಬೈಂಡಿಂಗ್ ಇದಕ್ಕೆ ಮಾತ್ರ ಹಾಕ್ತಾ ಇದ್ದೇನೆ. ನೀರು ಹಾಕಬೇಕಾ? ಜಸ್ಟ್ ಸ್ವಲ್ಪ ಗ್ರೈಂಡ್ ಆಗಿ ನೋಡ್ಕೊಳ್ಳಿ. ಸಾಕು. ಸಾಕು. ಸಾಕ? ಈಗ ನಾನು ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಟ್ಟು ಫ್ರೈ. ಸೊ ಹಾಗಾದರೆ ಇನ್ನು ಡೈರೆಕ್ಟ್ ಡೀಪ್ ಫ್ರೈದು ಶಾಲ ಫ್ರೈಯಾ? ಡೀಪ್ ಫ್ರೈ. ಡೀಪ್ ಫ್ರೈ. ಹಾಗಾದರೆ ಅದು ರೆಸ್ಟ್ ಆಗ್ತಾ ಇರುತ್ತೆ. ಈ ಕಡೆ ಆಯಿಲ್ ಇಟ್ಕೊಳ್ಳೋಣ. ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಣ್ಣೆ ಬಿಸಿ ಆಯ್ತಾ? ಈ ಕಡೆ ಕಲಿಸ್ತಾ ಇರುವಾಗ ಈ ಕಡೆ ಇದು ಆಯಿಲ್ ಕೂಡ ಬಿಸಿ ಆಗಿರುತ್ತೆ. ಇದೀಗ ಈ ಫ್ರೈಯನ್ನು ತೆಗೆದು ಇಟ್ಕೊಳ್ಬೋದು, ಸ್ವಲ್ಪ ದಿನ ರಿಟೈನ್ ಮಾಡ್ಬೋದಾ, ಅವತ್ತವತ್ತೇ ಮುಗಿಸ್ಕೊಳ್ಳುವಂಥದ್ದು? ಒಂದು ದಿನ ಇಡ್ಬೋದು ಅಷ್ಟೇ. ನಾವು ಹೇಗೆ ಬೇರೆ ಎಲ್ಲ ಇಡ್ತೇವಲ್ಲ ಮತ್ತೆ ಎಣ್ಣೆ ಸ್ವಲ್ಪ ಇದಾಗ್ತದಲ್ಲ. ಈ ಬೇಕ್ರಿಯಲ್ಲಿ ಎಲ್ಲ ಸಿಗುತ್ತಲ್ಲ, ಅದು ಆವಾಗ ಸ್ವಲ್ಪ ದಿನ ಇಟ್ಟಿರ್ತಾರಲ್ಲ, ಅದು ಹೇಗೆ? ನಾನೆನಿಸ್ತೇನೆ ಅದು ಉಪ್ಪಿಗೆ ಹಾಕಿ ಅವರು ಫ್ರೈ ಮಾಡಿರ್ಬೋದು, ಮಸಾಲೆ ಹಾಕಿ ಮಾಡಿಲ್ಲ. ಅಥವಾ ಬೇರೆ ಏನಾದರೂ
ಮೆಣಸಿನ ಹುಡಿ ಹಾಕಿ ಹಾಗೆ ಇರ್ಬೋದು. ಬಟ್ ನಾವು ಅಕ್ಕಿ ಹಾಕಿರೋದ್ರಿಂದ ಬೇಗ ಹಾಳಾಗುತ್ತೆ. ಮತ್ತು ಫ್ರೆಶ್ನೆಸ್ ಇವತ್ತು ನಮಗೆ ಇದಾಗೋದಿಲ್ಲ, ಬಟ್ ಕ್ರಿಸ್ಪಿ ಸಹ ಹೋಗ್ತದೆ. ಫ್ರೆಶ್ನೆಸ್ ಸಹ ಅಷ್ಟು ನಾಳೆಗೆ ಇರುವುದಿಲ್ಲ ಇವತ್ತಿನಷ್ಟು. ಅದೇ ಬೇರೆ ಪೋಡಿಗಳ ಹೀಗೆ ಮಾಡ್ತಿಲ್ಲ ಫ್ರೈ, ಅದಕ್ಕಿಂತ ಇದು ಒಂದು ದಿನ 2 ದಿನ ಇರೋದು ಏನಾಗೋದಿಲ್ಲ, ಅಷ್ಟೇನು ಟೇಸ್ಟ್ ಹೋಗ್ತದೆ ಅಂತೇಳಿ ಇಲ್ಲ. ಮತ್ತು ಹಾಗಲಕಾಯಿ ಫ್ರೈ ನಾವು ಬೇರೆ ಇದ್ರಾಗಿ ಸ್ವಲ್ಪ ಸಾಫ್ಟಾಗಿ ತಗೊಳ್ಬಾರ್ದು, ಸ್ವಲ್ಪ ಕ್ರಿಸ್ಪಿಯಾಗಿ, ಅಂದರೆ ಸ್ವಲ್ಪ ಬ್ರೌನಿಷ್ ಬರಬೇಕು. ಆವಾಗ ನಮಗೆ ಕ್ರಿಸ್ಪಿಯಾಗಿರ್ತದೆ ಮತ್ತು ಅದರದ್ದು ಒಳಗಿನದ್ದು ಸ್ವಲ್ಪ ಕಹಿ ಸಹ ಇರೋದಿಲ್ಲ. ನೀವೀಗ ಹಾಗಲಕಾಯಿ ಪರ್ಚೇಸ್ ಮಾಡುವಾಗ, ಈಗ ತರಕಾರಿ ಪರ್ಚೇಸ್ ಮಾಡೋದು ಕೂಡ ಒಂದದು ನ್ಯಾಕ್. ಇದು ಒಳ್ಳೇದಿದೆ, ಇದು ಬೆಳೆದಿದೆ, ಇದು ಎಳತ್ತು ಅಂತ. ಇದರಲ್ಲಿ ಹೇಗೆ ಗೊತ್ತಾಗಿದೆ ಇದು ಕರೆಕ್ಟ್ ಆಗಿದೆ ಅಂತ ಹೇಳಿ? ಅದನ್ನು ನೋಡುವಾಗಲೂ ಸ್ವಲ್ಪ ಗೊತ್ತಾಗ್ತದೆ ಬೆಳೆದಿದ ಇಲ್ವಾ ಅಂತೇಳಿ. ಅಂದರೆ ತುಂಬ ಗ್ರೀನಿಶ್ ಆಗಿರಬೇಕಾ ಅಥವಾ ಲೈಟ್ ಗ್ರೀನ್ ಏನು? ಹಾಗಿಲ್ಲ, ಬಟ್ ನಮಗೆ ಎಳ್ತಂದ್ರೆ ನೋಡುವಾಗಲೇ ಗೊತ್ತಾಗ್ತದೆ ಅದರದ್ದು. ಒಂಥರ ನೋಡಿ, ಈಗ ವೈಟಿಶ್ ಇದ್ರೆ ಸಹ ಅದು ಒಂದು ಟೈಪ್, ಅದು ತುಂಬಾ ಡಾರ್ಕ್ ಅದು ಇನ್ನೊಂದು ಟೈಪ್ ಅದು. ಬಟ್ ಅದು ಫೀಲ್ಗೆ ನಿಮಗೆ ತುಂಬ ಗಟ್ಟಿ ಬರಬೇಕಾ ಅಥವಾ ಸಾಫ್ಟ್ ಇರಬೇಕಾ? ಆ್ಯಕ್ಚುಲಿ ಅದು ಮೀಡಿಯಮ್ ಇದ್ರೆ ಸಹ ಬೇಕು, ಒಳ್ಳೆದು. ತುಂಬ ಇದೆಲ್ಲ ತುಂಬ ಸಾಫ್ಟನ್ನು ಅಲ್ಲ, ತುಂಬ ಗಟ್ಟಿನೂ ಬರಬಾರ್ದು. ಯೂಶ್ವಲಿ ಬರೀ ಅಡುಗೆ ಮಾಡೋದು ಅಂತಲ್ಲ, ಅಡುಗೆ ಮಾಡುವಾಗ ನಾವು ಪ್ರಯರ್ ಅದನ್ನು ಪರ್ಚೇಸ್ ಮಾಡುವಾಗ ತರಕಾರಿ ಆಗಿರಲಿ ಅದನ್ನು ಕೂಡ ಆ ಒಂದು ನ್ಯಾಕ್ ಕೂಡ ಇರಬೇಕು. ನಾನು ಸ್ಟಾರ್ಟಿಂಗ್ ಅಡುಗೆ ಕಲಿಯುವಾಗ ನಾನು ತರಕಾರಿ ಪರ್ಚೇಸ್ ಮಾಡುವಾಗ ಹೇಗೆ ತಗೊಳ್ಳೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆಗ ಒಬ್ಬರು ವೃದ್ಧರು ನನಗೆ, ನಾನು ಹೀಗೆ ತಗೊಂಡು ಇದ್ದಿದ್ದನ್ನೆಲ್ಲ ತೆಗೆದು ಹಾಕ್ತಾಯಿದ್ದೆ. ಈ ಬೆಂಡೆಕಾಯಿ ಎಸ್ಪೆಷಲಿ ಅದು ಗೊತ್ತಾಗೋದಿಲ್ಲ, ಅದು ಹೇಳ್ತಾ ಇದಾಗಿದ ಅಂತ. ಅವ್ರಿಗೆ ಎಕ್ಸ್ಪೀರಿಯನ್ಸ್. ಸೊ ಅವರು ನನಗೆ ಆಗ ಹೇಳ್ಕೊಟ್ಟಿದ್ದು, ಬ್ಯಾಕ್ ಸೈಡ್ ಅದನ್ನು ಹಾಗೆ ಮುರಿದು ಸ್ವಲ್ಪ ನೋಡಿ ಅವಾಗ ಗೊತ್ತಾಗ್ತದೆ ಅಂತೇಳಿ. ಇದಾಯ್ತು. ಎಸ್. ಬೇರೆ ಯಾವ ಸಹ ನಾವು ಇಷ್ಟು ಇದಾಗಲಿ ಕ್ರಿಸ್ಪಿಯಾಗಿ ಇದು ಬಿಡೋದಿಲ್ಲ. ಇದು ಹೀಗೆ ಕ್ರಿಸ್ಪಿ ಆದರೆ ಮಾತ್ರ ನಮಗೆ. ಎಸ್, ಸಮ್ ಬಿಸಿ ಹಾಗಲಕಾಯಿ ಫ್ರೈ ರೆಡಿ. ಥ್ಯಾಂಕ್ ಯು ಸೋ ಮಚ್. ಹಾಗಲಕಾಯಿ ಯಾರಿಗೆಲ್ಲ ಇಷ್ಟ, ಹೇಗೆ ತಯಾರಿಸೋದು ಬೇಗ ನೋಟ್ ಮಾಡ್ಕೊಳ್ಳಿ. ಯಾಕೆಂತೇಳಿದರೆ ಮಧ್ಯಾಹ್ನದ ಊಟಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಹಾಗಲಕಾಯಿ ಇಷ್ಟ ಇಲ್ಲ ಅಂತ ಹೇಳ್ತೀನಿ, ಬಟ್ ಬೇಕರಿಯಿಂದ ಹಾಗೆ ಪ್ಯಾಕೆಟ್ ಕಟ್ ಮಾಡಿ ತೆಗೆದು ಆ ಒಂದು ಕ್ರಿಸ್ಪಿ ಆಗಿರುವಂಥ ಹಾಗಲಕಾಯಿ ಪೋಡಿ ಅಂತೂ ನಾನು ತಿಂದಿದ್ದೀನಿ. ಅದರಲ್ಲಿ ಕಹಿಯೇ ಇರೋದಿಲ್ಲ. ಇದರಲ್ಲಿ ಯಾವ ರೀತಿ ಇದೆ, ಇದು ಹೇಗಾಗಿದೆ ಅಂತ ಕೂಡ ನೋಡಬೇಕು. ಅದಕ್ಕೂ ಮೊದಲು ಇದು ಹೇಗೆ ತಯಾರಿಸೋದು ಮತ್ತವೇ ನೋಡ್ಕೊಂಡು ಬನ್ನಿ. ಹಾಗಲಕಾಯಿ ಫ್ರೈ ತಯಾರಿಸುವ ವಿಧಾನ: ಮೊದಲು 3 ರಿಂದ 4 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಹಿಂಗು ಪುಡಿ, ಧನಿಯಾ ಬೀಜ, ಅಕ್ಕಿ ಹಿಟ್ಟು 2 ಚಮಚದಷ್ಟು, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಹಾಗಲಕಾಯಿಗೆ ರುಬ್ಬಿದ ಮಸಾಲೆ ಸೇರಿಸಿ ಚೆನ್ನಾಗಿ ಬೆರೆಸಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಆನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಹಾಗಲಕಾಯಿ ಫ್ರೈ ರೆಡಿ. ಎಸ್ ಮೇಡಮ್. ಸೊ ಒಂದಂತೂ ಬುತ್ತಿ, ಅದರ ಜೊತೆಗೆ ಬುತ್ತಿ ಜೊತೆಗೆ ಒಂದು ಫ್ರೈ. ಎಸ್, ಇದು ಆ್ಯಕ್ಚುಲಿ ನೋಡ್ತಾ ಇರುವಾಗ ಅನ್ನ ಒಂದು ರೆಡಿ ಇದ್ದರೆ ಕರೆಕ್ಟಾಗಿ ಈಗ ಊಟ ಮಾಡಲ್ಲ. ಎಸ್, ಸೂಪರ್. ಸೊ ಟೇಸ್ಟ್ ನೋಡೋಣ. ಫಸ್ಟ್ ಈ ಬುತ್ತಿ ನೋಡೋಣ. ತಗೊಳ್ಳಿ ಮೇಡಮ್. ನನಗೆ ಈ ಹಲಸಿನ ಬೀಜ ಇದೆಲ್ಲ ಸ್ವಲ್ಪ ದೂರ, ಅದೇ ನೀವು ಈ ಅಂಬಡೆ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಅಂಬಡೆ ಪ್ಲಸ್ ಇದು ನನಗೆ ಸ್ವಲ್ಪ ಟ್ಯಾಂಗಿ ಟೇಸ್ಟಿ ಇರಬೇಕು. ಉಪ್ಪು, ಹುಳಿ, ಖಾರ ಖಡಕ್ಕಾಗಿದ್ದರೆ ಆಹಾ ಸೂಪರ್. ತುಂಬ ಚೆನ್ನಾಗಿದೆ. ಆ ಹಲಸಿನ ಸೊಳ್ಳೆದು
ತುಂಬ ಟೇಸ್ಟಿಯಾಗಿದೆ. ವಾವ್, ನನಗೆ ಇನ್ನೊಂದು ತಿನ್ನಬೇಕು, ಆಮೇಲೆ ತಿಂತೀನಿ ಕೂತ್ಕೊಂಡು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಇದು ತಗೊಳ್ಳಿ, ಟೇಸ್ಟ್ ನೋಡಿ. ಕಹಿ ಇದೆಯಾ? ಗೊತ್ತಾಗ್ತಾ ಇಲ್ಲ. ಕ್ರಿಸ್ಪಿಯಾಗಿ, ಅದರ ಗುಣ ಈಗ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಇದು ಪರವಾಗಿಲ್ಲ, ಇಷ್ಟು ತುಂಬ ಕಹಿ ಅಂದರೆ ಬೇಡಪ್ಪ ಅಂತಾಗುತ್ತೆ. ಲಾಸ್ಟಲ್ಲಿ ಅದರ ಒಂದು ಬಿಟರ್ನೆಸ್ ತೋರಿಸೇ ಅದರ ಗುಣ. ಬಟ್ ಹುಳಿ ಎಲ್ಲ ಕಡಕ್ಕಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹುಳಿ ಹಾಕಲಿಲ್ಲ, ಆದರೂ ಸಹ ಬಹುಶಃ ಉಪ್ಪಿಂದ ತುಂಬ ಚೆನ್ನಾಗಿದೆ. ಬಟ್ ಇದು ಆಸಮ್, ತುಂಬ ಇಷ್ಟ ಆಯಿತು. ವೆರಿ ಟೇಸ್ಟಿ. ಎರಡೂ ಕೂಡ ಸಿಂಪಲ್ ಎಟ್ ಟೇಸ್ಟಿ ರೆಸಿಪಿ. ಸೊ ಟೇಸ್ಟಿ ಅಂತ 2-3 ಸರಿ ಹೇಳಿದೆ, ಯಾಕೆಂತ ಹೇಳಿದ್ರೆ ಅಷ್ಟು ಟೇಸ್ಟಿಯಾಗಿದೆ. ಸಿಂಪಲ್ಲಾಗಿ ಈ ಥರದ್ದೆಲ್ಲ ನನಗೆ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಅಂದರೆ ಜಟ್ಪಟ್ಟಾಗೂ ಕೂಡ ಮಾಡ್ಬೋದು, ಬೇಗ ಅಡುಗೆ ಮಾಡಿ ಕೆಲಸಕ್ಕೆಲ್ಲ ಓಡುವವ್ರಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ರೆಸಿಪಿ ಹೇಳ್ಕೊಡಿದ್ರೆ. ಅದಕ್ಕೆ ಸನ್ ಪ್ರೀಮಿಯಂ ಇವ್ರ ಹೊತ್ತಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕಿಚನ್. ಇದ್ರ ಜೊತೆಗಂತೂ ಇದು ಸೂಪರ್. ಬುತ್ತಿ ಕಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಈ ಬುತ್ತಿನೂ ಕೂಡ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇದಂತೂ ಸೂಪರ್ ಟೇಸ್ಟಿ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ನನಗಂತೂ ತುಂಬ ಹಿಡಿಸ್ತು. ನಾನು ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.